ಕೊರೋನಾದ 2 ಅಲೆಗಳಲ್ಲಿ ಈ ಲಾಕ್ಡೌನ್ಗಳಲ್ಲಿ ಪೋಷಕರು ತತ್ತರಿಸಿ ಹೋಗಿದ್ದಾರೆ. ಅವ್ರಿಗೆ ಇವತ್ತು ಫೀಸ್ ಕಟ್ಟಕ್ಕೆ ದುಡ್ಡಿಲ್ಲ, ಕೆಲಸ ಮಾಡಕ್ಕೆ ಇವತ್ತು ಕೆಲಸಗಳಿಲ್ಲ. ಇವತ್ತು ಲಕ್ಷಗಟ್ಟಲೆ ಫೀಸ್ ಕಟ್ಟಿ ಅಂದ್ರೆ ಎಲ್ಲಿಂದ ಕಟ್ತಾರೆ? ಆದ್ರೆ ಈ ಸರ್ಕಾರ ಮಾಡ್ತಾ ಇರೋದೇನು, ಒಂದು ಕಡೆಗೆ ಖಾಸಗಿ ಶಾಲೆಗಳಿಂದ ಕೋರ್ಟ್ ಮೆಟ್ಲೇರಿಸ್ತಾರೆ, 30% ಕಮ್ಮಿ ಮಾಡೋಕ್ಕಾಗಲ್ಲ ಅಂತ ಹೇಳಿ. ಇನ್ನೊಂದು ಕಡೆ ಅದೇ ಕೋರ್ಟ್ ಅಲ್ಲಿ 15% ಸಾಕು ಅಂತ ಹೇಳಿಸ್ತಾರೆ. ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಇವತ್ತು ಪೇರೆಂಟ್ಸ್ ಮತ್ತೆ ಖಾಸಗಿ ಶಾಲೆಗಳ ಮಧ್ಯೆ ಒಂದು ಜಗಳನ ಆಡಿಸ್ತಾ ಇದ್ದಾರೆ. ಆ ಜಗಳ ಮಾಡಿಸೋದ್ ಬಿಟ್ರೆ ಬೇರೆ ಏನು ಅವರು ಮಾಡ್ತಾ ಇಲ್ಲ. ಇವತ್ತು ಪೋಷಕರಿಗೋಸ್ಕರ, ಪೋಷಕರಿಗಾಗಿ, ಮಕ್ಕಳ ಭವಿಷ್ಯಕ್ಕಾಗಿ ಈ ಸರ್ಕಾರ ಯಾವುದೇ ಕೆಲಸ ಮಾಡ್ತಾ ಇಲ್ಲ. ಇವತ್ತು ಮಕ್ಕಳು ಶಾಲೆಗೆ ಹೋಗ್ತಿಲ್ಲ ಅಂದ್ರೆ ಇದರ ಅರ್ಥ ರಾಜ್ಯದ ಭವಿಷ್ಯ ಸರಿ ಇರೋದಿಲ್ಲ ಅಂತ ಅರ್ಥ. ಇವತ್ತಿನ ಮಕ್ಕಳು ಮುಂದಿನ ಪ್ರಜೆಗಳು, ರಾಜ್ಯದ ಭವಿಷ್ಯ ಇವತ್ತು ಉಜ್ವಲ ಆಗಬೇಕು ಅಂದ್ರೆ ಇವತ್ತು ಪ್ರತಿಯೊಂದು ಮಗುನು ಶಾಲೆಗೆ ಹೋಗಬೇಕು, ಅವರಿಗೆ ಉತ್ತಮವಾದ ಶಿಕ್ಷಣ ಸಿಗಲೇಬೇಕು ಅಂತ ಹೇಳಿ ಇವತ್ತು ಸಾರ್ವಜನಿಕ ಶಾಲೆಗಳು, ಸರ್ಕಾರಿ ಶಾಲೆಗಳೇನಿದೆ ಅದೆಲ್ಲ ಅದಕ್ಕೂ ಹಾಳಾಗೋದಕ್ಕೆ ಇದೇ ಬಿಜೆಪಿ, ಕಾಂಗ್ರೆಸ್, JDS ಸರ್ಕಾರಗಳೇ ಮುಖ್ಯ ಕಾರಣ. ಇದೆಲ್ಲದರ ವಿರುದ್ಧ ಆಮ್ ಆದ್ಮಿ ಪಾರ್ಟಿ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದೆ. ದೆಹಲಿಯಲ್ಲಿ ನಾವು ಯಾವ ತರ ಒಂದು ಸರ್ಕಾರಿ ಶಾಲೆಗಳನ್ನ ನಾವು ಅಭಿವೃದ್ಧಿ ಮಾಡಿದೀವೋ ಅದೇ ರೀತಿಯಾದ ಒಂದು ಸರ್ಕಾರಿ ಶಾಲೆಗಳನ್ನ ನಮ್ಮ ಬೆಂಗಳೂರಲ್ಲಿ, ನಮ್ಮ ರಾಜ್ಯದಲ್ಲಿ ನಿರ್ಮಾಣ ಮಾಡೋವರೆಗೂ ಆಮ್ ಆದ್ಮಿ ಪಾರ್ಟಿ ಸುಮ್ಮನೆ ಇರೋದಿಲ್ಲ. अच्छी शिक्षा हम लोगों का मौलिक अधिकार है। हम इसीलिए इन सरकारों को वोट करते हैं, इन सरकारों को टैक्स देते हैं और ये सरकारें अच्छी शिक्षा देने में बिल्कुल विफल रही हैं। तो मुझे लगता है ऐसी सरकारों को त्यागपत्र देना चाहिए, ऐसी सरकारों को बदलना चाहिए। आज इसीलिए हम लोग बेंगलुरु के मौर्य सर्कल पे यहाँ पे सैकड़ों की संख्या में इकट्ठे हुए हैं। तो मैं ये गूंगी बहरी सरकारों को मैसेज दे देना चाहता हूँ कि ये सिर्फ शुरुआत है। अगर अभी तक आप नहीं जगे तो हम आने वाले समय में इससे बड़े आंदोलन चलाएंगे और आप लोगों को यहाँ से इस्तीफा देके जाना पड़ेगा। तो आज हम आपको जगाने के लिए यहाँ पे इकट्ठा हुए हैं। या तो आप जाग जाओ, आम आदमी को ये जो बढ़ी हुई फीसें हैं इसमें तुरंत राहत दो